ಕೊರೋನಾ ಕಾರಣದಿಂದ ಕಳೆದ ಬಜೆಟ್ನಲ್ಲಿ ರಾಜ್ಯ ಸರ್ಕಾರ ಯಾವುದೇ ಹೊಸ ಯೋಜನೆಗಳಿಗೆ ಮಂಜೂರಾತಿ ನೀಡದೇ ಇರುವುದರಿಂದ ಮತ್ತು ನಮ್ಮ ಪ್ರಸ್ತಾವನೆಗೆ ಹಣಕಾಸು ಇಲಾಖೆಯ ಅನುಮೋದನೆ ದೊರಕದ ಪರಿಣಾಮ ಕಾಪು ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ತಾಲೂಕು ಆಸ್ಪತ್ರೆಯನ್ನಾಗಿ ಮೇಲ್ದರ್ಜೆಗೇರಿಸುವ ಯೋಜನೆಗೆ ಹಿನ್ನಡೆಯಾಗಿದೆ ಎಂದು ಕಾಪು ಶಾಸಕ ಲಾಲಾಜಿ ಆರ್ ಮೆಂಡನ್ ಹೇಳಿದರು. ಕಾಪು ಪುರಸಭೆಯ ಸಭಾಂಗಣದಲ್ಲಿ ನಡೆದ ಪುರಸಭೆಯ ಆಡಳಿತಾವಧಿಯ ಕೊನೆಯ ಸಾಮಾನ್ಯ ಸಭೆ ಹಾಗೂ ಕೊರೋನಾ ಕಾರ್ಯಪಡೆ ಸಭೆಯಲ್ಲಿ ಭಾಗವಹಿಸಿ ನಾಮನಿರ್ದೇಶಿತ ಸದಸ್ಯ ಪ್ರದೀಪ್ ಯು ಅವರ ತಾಲೂಕು ಆಸ್ಪತ್ರೆ ಬೇಡಿಕೆಗೆ ಪ್ರತಿಕ್ರಿಯಿಸಿ ಮಾತನಾಡಿದರು. ಕಾಪು ಪ್ರಾಥಮಿಕ ಆರೋಗ್ಯ ಕೇಂದ್ರ ವ್ಯಾಪ್ತಿಯಲ್ಲಿ 1 ಎಕರೆ ಸ್ಥಳಾವಕಾಶ ಇದ್ದು ಸುಸಜ್ಜಿತವಾಗಿ 100 ಹಾಸಿಗೆ ಸಾಮರ್ಥ್ಯದ ತಾಲೂಕು ಆಸ್ಪತ್ರೆಗೆ ವರ್ಷದ ಹಿಂದೆಯೇ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಕೋವಿಡ್ ಅಗತ್ಯತೆಯಾಗಿ ಶಾಸಕರ ನಿಧಿಯಿಂದ 700 ಆಕ್ಸಿಮೀಟರ್ ಖರೀದಿಸಲಾಗಿದ್ದು ಶುಕ್ರವಾರದಿಂದ ಪ್ರತಿ ಆರೋಗ್ಯ ಕೇಂದ್ರಗಳಿಗೆ ವಿತರಿಸಲಾಗುವುದು. 3 ಆಂಬ್ಯುಲೆನ್ಸ್ಗಾಗಿ ಪರವಾನಗಿಗೆ ಜಿಲ್ಲಾಧಿಕಾರಿಗೆ ಪತ್ರ ಬರೆಯಲಾಗಿದೆ. ಖಾಸಗಿ ಸಹಭಾಗಿತ್ವದೊಂದಿಗೆ ಶೀತಲೀಕೃತ ಶವಾಗಾರ ನಿರ್ಮಾಣಕ್ಕೆ ಯೋಜನೆ ಹಾಕಿಕೊಳ್ಳಲಾಗಿದೆ. ಕೋವಿಡ್ ಲಸಿಕೆಯ ಅಲಭ್ಯತೆಯಿಂದಾಗಿ ಲಸಿಕೆ ವಿಳಂಬದಿಂದ ಜನ ಮುನ್ನೆಚ್ಚರಿಕಾ ಕ್ರಮ ವಹಿಸಿ ಮನೆಮದ್ದು ಆಯುರ್ವೇದ ಪದ್ಧತಿಯಿಂದ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಿಕೊಳ್ಳುವಂತೆ ಸಲಹೆಯನ್ನ ನೀಡಿದರು. ಅವರು ಇಂತಹ ಹೋಟೆಲ್ಗಳು ಅದನ್ನು ಅಪ್ರೋಚ್ ಮಾಡ್ತಾರೆ. ಆದರೆ ಆ ಹೋಟೆಲ್ಗೆ ಹೋಗುವ ಸಿಬ್ಬಂದಿಗೆ ಕೂಡ ಗೊತ್ತಿರಲ್ಲ ಆ ಮನೆಯಲ್ಲಿ ಪಾಸಿಟಿವ್ ಇದೆ ಅಂತ. ಅದರ ಬಗ್ಗೆ ಎಲ್ಲಿ ಪಾಸಿಟಿವ್ ಇದೆ ಅದೊಂದು ಅವೇರ್ನೆಸ್ ಅನ್ನು ಮಾಡಿ ಅಂತ ಕೊಟ್ಟಿದ್ದಾರೆ. ಕೋವ್ಯಾಕ್ಸಿನ್ ಮತ್ತು ಕೋವಿಶೀಲ್ಡ್ ಅದರ ಬಗ್ಗೆ 2ನೇ ಲಸಿಕೆಗೆ ದಿನಗಳ ಅಂತರ ಇತ್ತು. ಯಾಕಂದ್ರೆ ಮೊದಲು 6 ವಾರ ಇತ್ತು, ಈಗ 12 ವಾರ ಮಾಡಿದ್ದಾರೆ. ಯಾವ ಪೇಷಂಟ್ ಆದ್ರೆ ಒಂದು ಕಾನ್ಫಿಡೆನ್ಷಿಯಲ್ ಅದಕ್ಕೆ ನಾವು ಹೇಳ್ತೀವಿ, ಕಾನ್ಫಿಡೆನ್ಷಿಯಲ್ ಇರಬೇಕು ಸರ್. ಆದ್ರೆ ವಿಲೇಜ್ ಟಾಸ್ಕ್ ಫೋರ್ಸ್ಗೆ ಅಥವಾ ವಾರ್ಡ್ ಮೆಂಬರ್ಸ್ಗೆ ಇದಿದೆ, ಏನಂತಾರೆ ಇನ್ಫಾರ್ಮೇಶನ್ ಗೊತ್ತಿರೋದು ನಾವು ಇನ್ಫಾರ್ಮೇಶನ್ ಕೊಡ್ತೀವಿ. ಈಗ 2ನೇ ಕಷ್ಟ ಸಾಧ್ಯ ಆಗ್ತಾ ಇದೆ. ನಾನು ಇಲ್ಲಿ ಬಂದಾಗ ಪಕ್ಷಭೇದ ರಹಿತವಾಗಿ ನಿಮ್ಮಲ್ಲಿ 23 ಜನ ಸದಸ್ಯರಿದ್ದೀವಿ, 5 ಜನ ನಾಮನಿರ್ದೇಶಕರು ಸದಸ್ಯರಿದ್ದೀವಿ, 28. ಇನ್ನೊಂದು 3 ಜನ ಪುರಸಭೆಯ ಪ್ರಾಧಿಕಾರಕ್ಕೆ ಕೂಡ ಮೆಂಬರ್ಸ್ ಇದ್ದಾರೆ. ಯಾಕಂದರೆ ಅವರಿಗೆ ಬೇರೆ ಏನು ಅನುದಾನ ಇಲ್ಲ, ಮೆಂಬರ್ಸ್ ಆಗಿ ನಮ್ಮ ಜೊತೆಗೆ ಇರ್ತಾರೆ. ಹಾಗಾಗಿ ನಮಗೆ ಒಂದು 4 ತಿಂಗಳ ಮುಂಚೆ ಸಾಮಾನ್ಯ ಮುಖ್ಯಮಂತ್ರಿಯವರು ಒಂದು ಪ್ಯಾಕೇಜ್ ಘೋಷಣೆ ಮಾಡಿದ್ರು. ಆ ಘೋಷಣೆಯಲ್ಲಿ ನಾನು ತೀರ್ಮಾನ ಮಾಡಿದೆ, ಪಕ್ಷಭೇದ ರಹಿತವಾಗಿ ಎಲ್ಲ ಸದಸ್ಯರಿಗೂ ಮಳೆಗಾಲ ಬರುತ್ತಿದ್ದು ಮಳೆಗಾಲಕ್ಕೆ ಪೂರ್ವಭಾವಿಯಾಗಿ ಎಲ್ಲ ಸಿದ್ಧತೆಗಳು ಪೂರ್ಣಗೊಳ್ಳಬೇಕಿದೆ. ಚುನಾಯಿತ ಸದಸ್ಯರ ಆಡಳಿತಾವಧಿ ಮುಗಿಯಿತೆಂದು ಜನರ ಕಷ್ಟಗಳಿಗೆ ಸ್ಪಂದಿಸಲು ಪುರಸಭೆ ಹಿಂದೇಟು ಹಾಕಬಾರದು ಎಂದು ಸದಸ್ಯ ಅರುಣ್ ಶೆಟ್ಟಿ ಪಾದೂರು ಆಗ್ರಹಿಸಿದರು. ಪುರಸಭೆಯ ಕಳೆದ 5 ವರ್ಷಗಳ ಅವಧಿಯಲ್ಲಿ ಶಿಲಾನ್ಯಾಸ ನಡೆದು ಬಾಕಿ ಉಳಿದಿರುವ ಮತ್ತು ವಿಳಂಬಗೊಂಡಿರುವ ಕಾಮಗಾರಿಗಳನ್ನು ಶೀಘ್ರ ಪೂರ್ಣಗೊಳಿಸಲು ಅಧಿಕಾರಿಗಳು ಕ್ರಮ ತೆಗೆದುಕೊಳ್ಳುವಂತೆ ಸದಸ್ಯರು ಒತ್ತಾಯಿಸಿದರು. ಸುರೇಶ್ ಶರ್ಮಾ, ವಿ4 ನ್ಯೂಸ್, ಪಡುಬಿದ್ರೆ.